ಬೋಟಿನೊಳಗಿನ ವಿಷಗಾಳಿಯ ಪರಿಣಾಮವಾಗಿ ಇಬ್ಬರು ಕಾರ್ಮಿಕರು ತೀವ್ರವಾಗಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಶುಕ್ರವಾರ ಸಂಜೆ ಉಡುಪಿ ಮಲ್ಪೆ ಒಂದೆರಡಲ್ಲಿ ನಡೆದಿದೆ. ಕಾರ್ಮಿಕರನ್ನ ಒರಿಸ್ಸಾದ ಜಯ ಮತ್ತು ರಾಜು ಅಂತ ಗುರುತಿಸಲಾಗಿದೆ. ಮೀನುಗಾರಿಕೆಗೆ ತೆರಳಿದಂತಹ ಟ್ರಾಲ್ ಲೈಲ್ಯಾಂಡ್ ಬೋಟ್ ವಾಪಸ್ ಮಲ್ಪೆ ಬಂದಿದ್ದು, ಈ ವೇಳೆ ಮೀನು ಖಾಲಿ ಮಾಡಲು ಬೋಟಿನ ಸ್ಟೋರೇಜ್ ಒಳಗಡೆ ಇಬ್ಬರು ಕಾರ್ಮಿಕರು ಇಳಿದಿದ್ರು. ಅಲ್ಲೇ ಮೀನಿನಿಂದ ಉತ್ಪತ್ತಿಯಾದ ವಿಷಗಾಳಿಯ ಪರಿಣಾಮವಾಗಿ ಇವರಿಬ್ಬರು ಉಸಿರಾಟದ ತೊಂದರೆಗೆ ಒಳಗಾಗಿ ಪ್ರಜ್ಞೆ ತಪ್ಪಿ ಬಿದ್ದರು ಅಂತ ತಿಳಿದು ಬಂದಿದೆ. ತೀವ್ರವಾಗಿ ಅಸ್ವಸ್ಥಗೊಂಡ ಇವರಿಬ್ಬರಿಗೆ ಜೀವರಕ್ಷಕ ಈಶ್ವರ ಮಲ್ಪೆ ತಂಡ ಅಲ್ಲೇ ಪ್ರಥಮ ಚಿಕಿತ್ಸೆ ನೀಡಿ ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ಮಣಿಪಾಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದ್ದಾರೆ. ಇದೀಗ ಇಬ್ಬರು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ತಿಳಿದು ಬಂದಿದೆ.